ನಮಸ್ತೆ ವೀಕ್ಷಕರೇ, ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರಗಳು ಬಂದೇ ಬರ್ತೀವಿ 2 ಗಂಟೆಗೆ ಆ್ಯಂಡ್ ಡಿಫ್ರೆಂಟ್ ಗೆಸ್ಟ್ ಡಿಫ್ರೆಂಟ್ ಡಿಶ್ ಜೊತೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮದ ಗೆಸ್ಟ್ ಯಾರಂದರೆ ಪೂಜಾ ಮೇಡಮ್ ಇದೆ ನಮ್ಮ ಜೊತೆ. ಸೊ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನಾವು ಕೂಡ ಫೈನ್ ಮೇಡಮ್. ಸೊ ಮತ್ತು ಏನು ವಿಶೇಷ ಏನಾದರೂ ಇದೆಯಾ? ಸದ್ಯಕ್ಕೆ ಏನಿಲ್ಲ, ಕುಕಿಂಗ್ ಶೋ ಬಂದಿದ್ದೀರಾ ಅಲ್ವಾ? ಅದೇ ಒಂದು ಖುಷಿಯಲ್ಲಿದ್ದೀರಾ ನೀವು. ಸೊ ವೀಕ್ಷಕರಿಗೆ ಒಂದು ಯಾವುದಾದ್ರೂ ಮೇ ಬಿ 2 ಡಿಶ್ ಕಲಿಸ್ತಾ ಇದ್ದೀರಾ ಅಲ್ವಾ? ಸೊ ವಿದಿನ್ 15 ಮಿನಿಟ್ಸ್, ವಿದಿನ್ 20 ಮಿನಿಟ್ಸ್ ಎಲ್ಲ ಆಗುವಂಥದ್ದು ಅಲ್ವಾ? ಓಕೆ. ಸೊ ಮನೆಯಲ್ಲಿ ಫ್ರೀ ಇದ್ದಾಗ ಅಡಿಗೆ ಎಲ್ಲ ಮಾಡ್ತೀರಾ ಅಂತ? ಮಾಡ್ತಾ ಇರ್ತೀನಿ, ಅಂದ್ರೆ ರಜೆ ಎಲ್ಲ ಇರುವಾಗ ಹೊಸ ಟ್ರೈ ಮಾಡ್ತಾ ಇರ್ತೀನಿ. ಓಕೆ. ಹಾಗೆ ವಿಡಿಯೋಸ್ ನೋಡಿ, ಮತ್ತೆ ಮೊದಲು ಕುಕಿಂಗ್ ಶೋಸ್ ಎಲ್ಲ ನೋಡ್ತಾ ಇದ್ದೆ. ಓಕೆ. ಈಗ ಜಾಸ್ತಿ ಯೂಟ್ಯೂಬ್ ನಲ್ಲಿ ಬಂದು ಈಗ ಮೊಬೈಲ್ ಒಂದು ಸೈಡ್ ಅಲ್ವಾ? ಕರೆಕ್ಟ್. ಓಕೆ. ಸೊ ನೀವು ಏನ್ ಕೆಲಸ ಮಾಡ್ತಿದ್ದೀರಾ? ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಓಕೆ. ಎಲ್ಲಿ? ಆಳ್ವಾಸ್ ಕಾಲೇಜ್. ಡಿಗ್ರಿ ಕಾಲೇಜ್ ಅಲ್ಲಿ. ಓಕೆ. ಸೊ ಅಲ್ಲಿ ಏನ್ ಕಲಿಸ್ತಾ ಇದ್ದೀರಾ ಮಕ್ಕಳಿಗೆ? ನಾನು ನ್ಯೂಟ್ರಿಷನ್ ಮತ್ತೆ ಡಯಟೆಟಿಕ್ಸ್ ಸ್ಪೆಸಿಫಿಕೇಶನ್ ಕಲಿಸ್ತಾ ಇದ್ದೀನಿ. ಫುಡ್ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ಅಂತ ಕೋರ್ಸ್ ಇದೆ. ಸೊ ಅಲ್ಲಿ ನ್ಯೂಟ್ರಿಷನ್ ಕಲಿಸ್ತಾ ಇದ್ದೀನಿ ಅಲ್ವಾ? ಓಕೆ. ಸೊ ಹೇಗೆ ಮಕ್ಕಳೆಲ್ಲ ಪಾಠ ಕೇಳ್ತಾರಾ? ಕೇಳ್ತಾರೆ. ಹೌದಾ? ಸೊ ಆಗಲಿ. ಸೊ ಕೆಲವರು ಮಕ್ಕಳು ಅಂದ್ರೆ ಟೀಚರ್ಸ್ ಸ್ವಲ್ಪ ಹೆಂಗಿದ್ರೆ ಜಾಸ್ತಿ ಪಾಠ ಕೇಳಲ್ಲ ಅಂತ ಕೆಲವರು ಹೇಳ್ತಾರೆ. ಆತರ ಏನಾದ್ರು ಇಲ್ಲ, ಅಂದ್ರೆ ಡಿಗ್ರಿ ಸ್ಟೂಡೆಂಟ್ಸ್ ಅಲ್ಲ, ಸ್ವಲ್ಪ ಮೆಚೂರ್ ಇದ್ದಾರೆ. ಓಕೆ ಓಕೆ. ಕೇಳ್ತಾರೆ ಅಲ್ವಾ? ಸೊ ಓಕೆ. ಅಂಡ್ ಈಗ ನೀವು ಏನು ಯಾವ ಡಿಶ್ ಮೇಡಮ್ ಈಗ ನಮಗೆ ಇವತ್ತು ನಾನು 2 ಮಾಡ್ತಾ ಇದ್ದೀನಿ ಖಾದ್ಯಗಳು. ಒಂದು ಓಟ್ಸ್ ಚಟ್ನಿ ಪೌಡರ್ ಫಸ್ಟ್ ಗೆ. ಓಟ್ಸ್ ಚಟ್ನಿ ಪೌಡರ್. ಓಕೆ. ಇನ್ನೊಂದು ಒಣ ಖರ್ಜೂರದ ಲಡ್ಡು. ಓಕೆ. ಇದು ಫಸ್ಟ್ ಸ್ವಲ್ಪ ಖಾರ ಮತ್ತೆ ನೆಕ್ಸ್ಟ್ ಸ್ವೀಟ್ ಅಲ್ವಾ? ಓಕೆ ಓಕೆ, ಗ್ರೇಟ್. ಅಂಡ್ ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಈ ಚಟ್ನಿ ಪೌಡರ್? ಚಟ್ನಿ ಪೌಡರ್ ನಾವು ದೋಸೆ ಜೊತೆಗೆ ತಗೊಳ್ಬಹುದು, ಇಡ್ಲಿ ಜೊತೆಗೆ ತಗೊಳ್ಬಹುದು, ಮತ್ತೆ ನಿಮ್ಗೆ ಉಪ್ಪಿಟ್ಟು ತಿನ್ನಕ್ಕೆ ಏನಾದ್ರೂ ಬೋರ್ ಆದ್ರೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಸಕ್ಕರೆ ಹಾಕೋ ಬದಲು ಇದನ್ನ ಹಾಕುದಾ? ಹೌದು. ಮತ್ತೆ ಚಿತ್ರಾನ್ನ ಹಾಗೆ ಪ್ಲೇನ್ ರೈಸ್ ಐಟಮ್ಸ್ ಗೆ ಕಾಂಬಿನೇಷನ್ ಒಳ್ಳೆ ಆಗುತ್ತೆ ಅಲ್ವಾ? ಸೊ ಯೂಶುವಲಿ ಈಗ ಚಟ್ನಿ ಪುಡಿ ಅಂತ ಹೇಳಿದ್ರೆ ಗ್ರೌಂಡ್ ನಟ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಾನು ಗ್ರೌಂಡ್ ನಟ್ ಬದಲು ಓಟ್ಸ್ ತಗೊಂಡಿದ್ದೀನಿ. ಸೊ ಓಟ್ಸ್ ಡಯಾಬಿಟಿಕ್ ಪೇಷಂಟ್ ಗೆ, ಕಾರ್ಡಿಯೋವಾಸ್ಕ್ಯುಲರ್ ಹೃದಯ ಸಂಬಂಧ ರೋಗಗಳಿಗೆಲ್ಲ ಒಳ್ಳೇದು. ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಗ್ರೌಂಡ್ ನಟ್ ಬದಲು ಓಟ್ಸ್. ಮನುಷ್ಯನಿಗೆ ಯಾವ ರೋಗ ಬರುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿರೋದಿಲ್ಲ. ಎಸ್ ಮೇಡಮ್, ಇದಕ್ಕೆ ಏನ್ ಬೇಕಾಗುತ್ತೆ ಈಗ ಫಸ್ಟ್ ಗೆ? ಅರ್ಧ ಕಪ್ ಓಟ್ಸ್ ತಗೊಂಡಿದ್ದೀನಿ. ಓಕೆ. ಮತ್ತೆ ಹುರಿಗಡ್ಲೆ, ಮತ್ತೆ ಉದ್ದಿನ ಬೇಳೆ, ಮತ್ತೆ ಕರಿಬೇವು, ಒಣ ಕೊಬ್ಬರಿ ತುರಿದಿರುವಂತ, ಓಕೆ, ಮತ್ತೆ ಹುಣಸೆ, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಇದು ಖಾರದ ಪುಡಿ, SRR ಮಸಾಲದು, ಮತ್ತೆ ಇದು ಉಪ್ಪು ಅಲ್ವಾ? ಸೊ ಮನೇಲಿ ಜಾಸ್ತಿ SRR ಮಸಾಲಾ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ವಾ? ಓಕೆ, ಗ್ರೇಟ್. ಅಂಡ್ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕಾಗುತ್ತೆ? ಸ್ಟಾರ್ಟಿಂಗ್ ನಾವು ಇದನ್ನೆಲ್ಲ ಹುರ್ಕೊಳ್ಳೋಣ. ಓಟ್ಸ್ ಮತ್ತೆ ಹುರಿಗಡ್ಲೆ ಎಲ್ಲ, ಮತ್ತೆ ಅದನ್ನು ಮಿಕ್ಸಿಗೆ ಹಾಕಿ. ಎಸ್. ಹಾಗಾದ್ರೆ ಫಸ್ಟ್ ಓಟ್ಸ್ ಅಲ್ವಾ? ಓಕೆ. ಇದು ಅರ್ಧ ಕಪ್. ಹೌದು. ಓಕೆ, ಅರ್ಧ ಕಪ್ ಬೇಕು. ಓಕೆ. ಡಿಪೆಂಡ್ಸ್ ಅಲ್ವಾ ಕ್ವಾಂಟಿಟಿ ಎಷ್ಟು? ಅಂದ್ರೆ ಇದು ಯೂಶುವಲಿ ಡ್ರೈ ಐಟಮ್ ಆಗಿರೋದ್ರಿಂದ ನಿಮಗೆ ಸ್ಟೋರ್ ಮಾಡಬಹುದು. ಓಕೆ ಓಕೆ ಓಕೆ. ಹಾಗೆ ಮತ್ತೆ ಈಗ ದೋಸೆ ಮತ್ತೆ ಇಡ್ಲಿಗೆಲ್ಲ ಹೀಗೆ ಕ್ಯಾರಿ ಮಾಡಕ್ಕೆ, ಲಂಚಿಗೆ ಏನಾದ್ರು ತಗೊಂಡು ಹೋಗೋಕಿದ್ರೆ ಓಕೆ ಆರಾಮಾಗಿ ಅಲ್ವಾ? ಓಕೆ. ಸೊ ಇದು ಮೇ ಬಿ ಫ್ಲೇಮ್ ಸ್ವಲ್ಪ ಜಾಸ್ತಿ ಇಡ್ಲೇಬೇಕಾ? ಸ್ವಲ್ಪ ಸ್ಲೋ ಇಟ್ರು ಓಕೆ ಅಲ್ವಾ? ಓಕೆ. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇದು ಆಲ್ರೆಡಿ ಡ್ರೈ ಅಲ್ವಾ? ಸ್ವಲ್ಪ ಅಲ್ವಾ? ಓಕೆ. ಸೊ ನೀವು ಮನೇಲಿ ಫ್ರೀ ಇದ್ದಾಗ ಜಾಸ್ತಿ ನೀವು ಮಾಡಿರುವಂಥ ಅಡಿಗೆ ಮನೇಲಿ ಟೇಸ್ಟ್ ಮಾಡ್ತಾರಲ್ಲ? ನನ್ನ ತಮ್ಮನಿಗೆ ಫಸ್ಟ್ ನಾನು ಕೊಡು. ಓಹ್, ಅಂದ್ರೆ ಫಸ್ಟ್ ಪ್ರಯೋಗ ಅವರಿಗೆ? ಹೌದು ಹೌದು. ಓಕೆ. ತಮ್ಮ ಏನ್ ಮಾಡ್ತಿದ್ದಾರೆ? ತಮ್ಮ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಫೈನಲ್ ಇಯರ್ ಈಗ ಮುಗಿದಿದೆ. ಹೌದಾ? ಹೌದು. ಈಗ ಸ್ವಲ್ಪ ನಿಮ್ದೇ ಪ್ರಾಬ್ಲಮ್ ಜಾಸ್ತಿ ಆಯ್ತಾ ಅಂತ, ಅಂದ್ರೆ ಅಡಿಗೆ ಮಾಡಿ ಅವ್ರಿಗೆ ಕೊಡ್ತೀರಲ್ವಾ? ಇಲ್ಲ, ಅವನು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾನೆ. ಹೌದಾ? ಪಾಪ ನಿಮ್ಗೆ ಬೇಜಾರು ಆಗ್ಬಾರ್ದು ಅಂತ ಆತರ ಹೇಳ್ತಾರ ಗೊತ್ತಿಲ್ಲ. ಓಕೆ, ಪರ್ಫೆಕ್ಟ್ ಹೇಳ್ತಾರೆ. ಸೊ ಇದು ಮೇ ಬಿ ಸ್ವಲ್ಪ ಬ್ರೌನಿಶ್ ಬಂದಿದೆ ಅಲ್ವಾ? ಓಕೆ ಓಕೆ. ಇದೀಗ ಸಪ್ರೇಟ್ ಮಾಡಬೇಕಾಗುತ್ತಾ? ಸಪ್ರೇಟ್. ಓಕೆ ಓಕೆ, ಗ್ರೇಟ್. ಈಗ ನೆಕ್ಸ್ಟ್ ಸ್ವಲ್ಪ ಕಡಲೆ ಸ್ವಲ್ಪ, ಇದು ಸ್ವಲ್ಪ ಚಿಕ್ಕದು ಮಾಡೋಣ. ಓಕೆ ಓಕೆ. ಸ್ವಲ್ಪ ಕಡಲೆ ಅಂದರೆ ಸಾಕಾ? ಫುಲ್ ಆಗ್ತೇನೆ. ಓಕೆ. ಸೊ ಇದು ಕೂಡ ಮೇ ಬಿ ಬ್ರೌನಿಶ್ ಬರಬೇಕಾಗತ್ತಲ್ವಾ? ಓಕೆ. ಸೊ ಬೇರೆ ಟ್ಯಾಲೆಂಟ್ಸ್ ಏನಿದೆ ಮೇಡಮ್? ಮೇ ಬಿ ಡ್ಯಾನ್ಸು, ಹಾಡು ಹಾಡ್ತಾ ಇರ್ತೀನಿ ಫ್ರೀ ಟೈಮಲ್ಲಿ, ಕೇಳ್ತಾ ಇರ್ತೀನಿ ಸಾಂಗ್ಸ್ ಬೇರೆ ಬೇರೆ. ಜಾಸ್ತಿ ಟೆನ್ಷನ್ ಆದಾಗ ಯಾವ ಸಾಂಗ್ ಕೇಳ್ತೀರಾ? ಅಂದ್ರೆ ಮೆಲೋಡಿ ಟೈಪ್. ಓಕೆ. ಟೆನ್ಷನ್ ಆಗುತ್ತೆ ನಿಮಗೆ? ಆಗುತ್ತೆ. ಓಕೆ ಓಕೆ, ಆಗಲಿ. ಅಂದರೆ ಯಾವ ವಿಷಯಕ್ಕೆ ಜಾಸ್ತಿ ಟೆನ್ಷನ್ ಆಗೋದು ಮೇಡಮ್? ಅಂದರೆ ಮೇ ಬಿ
ಕಾಲೇಜಲ್ಲಿ ಪಾಠ ಆಗಲಿಲ್ಲ ಇನ್ನು ಆಗಬೇಕು ಹಾಗೆ ಆ ಥರದ್ದು ಇಷ್ಟು ತನಕ ಆಗಲಿಲ್ಲ? ಕನ್ವೀನಿಯಂಟ್ ಇದೆ ಇವಾಗ. ಓಕೆ. ಅಂದ್ರೆ ನಂದು ವರ್ಕ್ ಮಾಡ್ತಾ 3 ವರ್ಷ ಆಯ್ತು ಈಗ. ಹಾಂ. ಸೊ ಸ್ಟಾರ್ಟಿಂಗ್ ಇನಿಷಿಯಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಓಕೆ ಓಕೆ ಓಕೆ. ಈಗ ಓಕೆ ಮ್ಯಾನೇಜ್ ಮಾಡ್ತೀನಿ. ಅಲ್ವಾ? ಓಕೆ ಓಕೆ ಗ್ರೇಟ್. ಸೊ ಇದು ರೆಡಿ ಅಲ್ವಾ? ಸೊ ಈಗ ಉದ್ದಿನ ಓಕೆ ಉದ್ದಿನಬೇಳೆ. ಇದು ಯಾಕೆ ಸಪ್ರೇಟ್ ಮೇಡಮ್? ಅಂದ್ರೆ ಅದು ಓಟ್ಸಿಗೆ ಸ್ವಲ್ಪ ನಾವು ಏನಂದ್ರೆ ಮಿಕ್ಸ್ ಆಗುತ್ತೆ. ಓಕೆ ಓಕೆ. ಸೊ ಕರೆಕ್ಟ್. ಸೊ ಒಟ್ಟಿಗೆ ಮಾಡಬೇಕಾದ್ರಲ್ಲಿ ಒಂದು ಜಾಸ್ತಿ ಇದಾಗುತ್ತೆ, ಬೇಗ ಕಪ್ಪಾಗುತ್ತೆ. ಕಪ್ಪಾಗುತ್ತೆ. ಸ್ವಲ್ಪ ಟೈಮ್ ಇದೆ. ಎಸ್ 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 ಎಸ್. ಓಕೆ. ಸೊ ಸೇಮ್ ಜಾಸ್ತಿ ಅಂದರೆ ಸ್ವಲ್ಪ ಅಲ್ವಾ ಹುರ್ಕೊಳ್ಬೇಕು. ಓಕೆ. ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಂತೆ ನೀವು, ಹೌದಾ? ಅಂದ್ರೆ ಸ್ವಲ್ಪ ಕ್ಲಾಸಿಕಲ್ ಕಲ್ತಿದ್ದೇನೆ, ಮತ್ತೆ ವೆಸ್ಟರ್ನ್ ಈಗ ನೋಡಿ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಎಲ್ಲ. ಇಲ್ಲಿ ಪ್ಲೇಸ್ ಇಲ್ಲ, ಇಲ್ಲಿದ್ರೆ ಇಲ್ಲಿ ನೀವು ಡ್ಯಾನ್ಸ್ ಮಾಡ್ತಿದ್ರಿ. ಒಂದೇ ಮಾಡ್ಬೋದು, ಇಲ್ಲಿ ಎಲ್ಲ ತೆಗೆದು ಇಲ್ಲೇ ಇದ್ರ ಮೇಲೆ ಡ್ಯಾನ್ಸ್ ಮಾಡ್ಬೋದು. ಬಟ್ ಓಕೆ, ಇದಾಯ್ತು. ಇದು ಕರಿಬೇವು. ಓಕೆ. ಹಾಕ್ಬೇಕಾ ಫುಲ್ಲು? ಎಸ್. ಸಿಂಗಿಂಗ್ ಕ್ಲಾಸ್ ಹೋಗ್ತೀರಾ? ಸಿಂಗಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು ಮುಂಚೆ. ಓಕೆ. ಅಂದ್ರೆ ಈಗ ಟೈಮ್ ಇಲ್ಲ ಅಲ್ವಾ? ಓಕೆ. ಇದು ಸ್ವಲ್ಪ ಬ್ರೌನಿಶ್ ಆಯ್ತು, ಇಷ್ಟೇ ಸಾಕು. ಓಕೆ. ಈಗ ನೆಕ್ಸ್ಟ್ ಇದನ್ನು ಈಗ ಮಿಕ್ಸರ್. ಇದು ಬೇಕಾ? ಇಲ್ಲ, ತೆಂಗಿನಕಾಯಿ ಸಾಕು. ಓಕೆ. ಮಾಡ್ಕೊಂಡು ತಿನ್ಬೋದು. ಮತ್ತೆ ಓಕೆ, ಇದಕ್ಕೆ ಹೌದು, ಹಾಲೆಲ್ಲ ಹಾಕೊಂಡು ನಿಮಗೆ ತಿನ್ಬೋದು. ನೀವು ಚಪಾತಿ ಜೊತೆಗೆ ಇಡ್ಲಿ ಜೊತೆಗೆಲ್ಲ ತಿನ್ನಕ್ಕಾಗುತ್ತೆ. ಓಕೆ, ಇದು ಡಯಟ್ ರಿಲೇಟೆಡ್ ಫುಡ್ ಅಂತಲ್ವಾ? ಅಂದ್ರೆ ಓಟ್ಸ್ ಯೂಸ್ ಮಾಡಿರೋದ್ರಿಂದ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಏನಾದ್ರು ಇದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಹೌದು. ಮತ್ತೆ ಇದು ಫೈಬರ್ ಎಲ್ಲ ಜಾಸ್ತಿ ಇದೆ. ಮತ್ತೆ ಇದ್ರ ಜೊತೆಗೆ ನಾನು ಹುರಿಗಡ್ಲೆ ಮತ್ತೆ ಉದ್ದಿನ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ಕೊಡುತ್ತೆ. ಸೊ ಹಾಗೆ ಪ್ರೋಟೀನ್ ಫೈಬರ್ ಎಲ್ಲ ಒಟ್ಟಿಗೆ ಇದೆ ಅಲ್ವಾ? ಸೈಡ್ ಡಿಶ್ ಆದ್ರೆ ಕೂಡ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಓಕೆ ಓಕೆ, ಗ್ರೇಟ್. ಸೊ ಹಾಗಾಗಿ ಇದು ಪೌಡರ್ ರೆಡಿ ಅಲ್ವಾ? ಏನ್ ಹೇಳ್ತಿರೋದಕ್ಕೆ ಹೆಸರು? ಇದು ಓಟ್ಸ್ ಚಟ್ನಿ. ಓಟ್ಸ್ ಚಟ್ನಿ ಪುಡಿ. ಓಕೆ, ಓಟ್ಸ್ ಚಟ್ನಿ ಪುಡಿ. ಎಸ್ ಮೇಡಮ್, ಆಲ್ರೆಡಿ ರೆಡಿ ಅಲ್ವಾ? ಇದಕ್ಕೆ ಯಾವ್ದು ಸೂಟ್ ಆಗುತ್ತೆ? ದೋಸೆಯಾ? ದೋಸೆ ತಗೊಂಡ್ ಬಂದಿದ್ದೀನಿ. ಎಸ್ ಎಸ್. ಇಡ್ಲಿ ಚಪಾತಿ ಜೊತೆಗೆಲ್ಲ ತಗೊಳ್ಬಹುದು. ಓಕೆ. ಮತ್ತೆ ಇವನ್ ರೈಸ್, ಪ್ಲೇನ್ ರೈಸ್ ಐಟಮ್ಸ್ ಇದ್ರೆ ಅದ್ರ ಜೊತೆ ಉಪ್ಪಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ತಗೊಳ್ಬಹುದು. ನಾನು ಟೇಸ್ಟ್ ಮಾಡ್ಬೋದಲ್ಲ? ಓಕೆ, ನೀವು ಕೊಟ್ಟರೆ ನಾನು ಟೇಸ್ಟ್ ಮಾಡ್ತೀನಿ. ಎಸ್. ಆ್ಯಂಡ್ ನೀವು ಹೇಳಿದಾಗನೇ ದೋಸೆ, ಚಪಾತಿ ಮತ್ತೆ ರೈಸ್ ಐಟಮ್ಗೆ ಇದು ಚಟ್ನಿ ಸ್ವಲ್ಪ ಸೂಟ್ ಆಗುತ್ತೆ. ಮತ್ತೆ ಇದಕ್ಕೆ ಏನು ಹೇಳಿದ್ರಿ? ಹಾಲು ಹಾಕೊಂಡು ತಿಂತಾರೆ. ಮತ್ತೆ ಕೆಲವೊಬ್ರು ತುಪ್ಪ ಹಾಕಿಕೊಂಡು ಕೂಡ ತಿಂತಾರೆ. ಖಾಲಿ ಹಾಗೆ ತಿಂತಾರಾ? ಹಾಗೆ ಕೂಡ ತಿಂತಾರೆ. ಓಕೆ ಓಕೆ ಓಕೆ, ಗ್ರೇಟ್. ಸೊ ಹಾಗಾದ್ರೆ ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂತ. ಓಕೆ, ಎಸ್. ದೋಸೆ ಅಂದರೆ ನಮಗೆ 2-3 ಬೇಕಾಗ್ಬೋದು, ಬಟ್ ಡಿಪೆಂಡ್ಸ್ ಅಲ್ವಾ? ಓಕೆ, ಸೊ ವೀಕ್ಷಕರು ಇದನ್ನು ಟೇಸ್ಟ್ ಮಾಡಿ ಹೇಳ್ತೇನೆ. ಸೊ ಓಟ್ಸ್ ಚಟ್ನಿ ಪೌಡ್ರು ಅಲ್ವಾ? ಓಕೆ, ಎಸ್, ಚಟ್ನಿ ಪುಡಿ. ಓಕೆ, ಸೂಪರ್ ಮೇಡಮ್, ಸೂಪರ್. ಆ್ಯಂಡ್ ನೀವು ಹೇಳಿದಾಗೇ ಇದಕ್ಕೆ ಪ್ರತಿಯೊಂದು ಅಂದರೆ ಓಟ್ಸು ಮತ್ತೆ ಏನದು, ಹೌದು, ಅದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಟೇಸ್ಟ್ ಒಳ್ಳೆದಿದೆ. ಮತ್ತೆ ಇದಕ್ಕೆ ಉಪ್ಪು ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಕರೆಕ್ಟ್. ಉಪ್ಪು ಕೂಡ
ಎಷ್ಟು ಬೇಕು ಅಷ್ಟೇ ರುಚಿಗೆ ಹಾಕಬೇಕು ತಕ್ಕಷ್ಟು ಹಾಕಿದ್ರೆ ಅಲ್ವಾ? ಓಕೆ. ಈ ಬೆಳಿಗ್ಗೆ ಚಟ್ನಿ ಮಾಡೋದಕ್ಕಿಂತ ಇದನ್ನೇ ಮಾಡಿ. ಅಂದ್ರೆ ಇವಾಗ ಲಂಚಿಗೆಲ್ಲ ಕ್ಯಾರಿ ಮಾಡ್ಬೇಕಾದ್ರೆ ಚಟ್ನಿ ತಗೊಂಡು ಹೋಗಕ್ಕೆ ಕಷ್ಟ ಆಗುತ್ತೆ. ಹೌದು. ಸೊ ಆಗ ಈಗ ದೋಸೆ ಮೇಲೆ ಹಾಕ್ಬಿಟ್ಟು ರೋಲ್ ಮಾಡ್ಕೊಂಡು ತಗೊಂಡೋಗಿ ಅಲ್ವಾ? ತಿನ್ನಕ್ಕೆ. ಓಕೆ. ಚಟ್ನಿ ಅಂದ್ರೆ ಕೆಲವೊಂದ್ಸತಿ ಈ ಸೆಕೆ ಟೈಮಿಗೆ ಜಾಸ್ತಿ ಹಾಳಾಗುತ್ತೆ ಅಲ್ವಾ? ಇದು ಲಾಂಗ್ ಟೈಮಿಗೆ ಇಡ್ಬೋದು, ಯಾಕಂದ್ರೆ ಎಲ್ಲ ಡ್ರೈ ಐಟಮ್ಸ್ ನಾವು ಯೂಸ್ ಮಾಡಿರೋದು, ಮತ್ತೆ ಸ್ವಲ್ಪ ಹುರಿದಿರೋ ಕಾರಣ ಸ್ಟೋರ್ ಮಾಡ್ಬೋದು. ಓಕೆ ಓಕೆ. ಒಂದು 3 ತಿಂಗಳಾದ್ರೂ ಇದ್ದೇ ಇರುತ್ತೆ ಅಲ್ವಾ? ಓಕೆ, ಗ್ರೇಟ್. ಸೊ ಸೂಪರ್. ಅಂಡ್ ವಿದಿನ್ 15 ಮಿನಿಟ್ಸ್ ಕೂಡ ಇಲ್ಲ, ಇದಕ್ಕೆ ಟೈಮ್ ಇಲ್ಲ. ಸೊ ವಿದಿನ್ 10 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ ಅಲ್ವಾ? ದೋಸೆ ಒಂದು ರೆಡಿ ಇಟ್ರೆ ಸರಿ ಆಗುತ್ತೆ ಅಲ್ವಾ? ಓಕೆ, ಸೂಪರ್. ಅಂಡ್ ಇದಕ್ಕೆಲ್ಲ ಮತ್ತೆ ಹೇಳ್ಬೋದಾ ಏನು ಬೇಕಾಗುತ್ತೆ, ಯಾವ ತರ ಮಾಡ್ಬೋದು ಅಂತ? ಸೊ ವೀಕ್ಷಕರಿಗೋಸ್ಕರ ಓಟ್ಸ್ ಬೇಕಾಗುತ್ತೆ. ಓಟ್ಸ್ ಮತ್ತೆ ಹುರಿಗಡ್ಲೆ, ಉದ್ದಿನ ಬೇಳೆ, ಕರಿಬೇವು, ಮತ್ತೆ ಬೆಳ್ಳುಳ್ಳಿ, ಹುಣಸೆ, ಆಮೇಲೆ ಚಿಲ್ಲಿ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲ ಹಾಕಿ ಹುರಿದು ಸಪ್ರೇಟ್ ಹುರಿದು ಮಿಕ್ಸರಿಗೆ ಹಾಕಿದ್ರೆ ರೆಡಿ, ಪಟ್ ಅಂತ ರೆಡಿ ಆಗುತ್ತೆ ಅಲ್ವಾ? ಸೂಪರ್. ಅಂಡ್ ನಂಗಂತೂ ಖುಷಿ ಆಯ್ತು. ಅಂದ್ರೆ ಈಗ ತುಂಬಾ ಜನರು ಬಿಸಿ ಇರ್ತಾರೆ, ಸೊ ಆ ಒಂದು ರೀಸನ್ಗೋಸ್ಕರ ಚಟ್ನಿ ಮಾಡ್ಲಿಕ್ಕೆ ಕೂಡ ಪುರ್ಸೊತ್ತಿರಲ್ಲ. ಸೊ ಇದು ಸ್ವಲ್ಪ ಬೇಗ ಆಗುತ್ತೆ. ಅಂದ್ರೆ ಇದು ನೀವು ಹೇಳಿದಾಗನೇ ಇಡ್ಬೋದು 3 ತಿಂಗಳು ಅಲ್ವಾ? ಡೈಲಿ ಯೂಸ್ ಮಾಡಬಹುದು ಅಲ್ವಾ? ಒಂದೇ ಸಲ ಮಾಡ್ಬಿಟ್ಟು ಸ್ಟೋರ್ ಮಾಡ್ಬಿಟ್ರೆ ಆಯ್ತು, ಈಸಿ ಆಗುತ್ತೆ ಅಲ್ವಾ? ಓಕೆ, ಸೂಪರ್. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ಮೇಡಮ್? ನೆಕ್ಸ್ಟ್ ನಾನು ಖರ್ಜೂರದ ಲಡ್ಡು, ಸ್ವೀಟ್. ಓಕೆ, ಖರ್ಜೂರದ ಲಡ್ಡು. ಓಕೆ, ಒಣ ಖರ್ಜೂರದ ಲಡ್ಡು ಮಾಡ್ತೀನಿ. ಓಕೆ ಓಕೆ, ಗ್ರೇಟ್. ಸೊ ಮಾಡೋಣ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ, ಗ್ರೇಟ್. ಓಕೆ ವೀಕ್ಷಕರು, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ, ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪೂಜಾ ಮೇಡಮ್ ಅವರೇ ನಮಸ್ತೆ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆ್ಯಂಡ್ ಆಗಲೇ ಒಂದು ಡಿಶ್ ಕಲಿಸಿಕೊಟ್ರಿ, ಬಟ್ ಈಗ ಯಾವುದು ಸ್ವೀಟ್ ಅಂತ ಹೇಳಿದ್ರಿ? ಯಾವ್ದ್ರ ಸ್ವೀಟ್ ಮೇಡಮ್ ಇದು? ಇದು ಒಣ ಖರ್ಜೂರದ್ದು ಸ್ವೀಟ್. ಯೂಶುವಲಿ ನಿಮಗೆ ಫ್ರೆಶ್ ಡೇಟ್ಸ್ ಕೂಡ ಸಿಗುತ್ತೆ, ಹಸಿ ಖರ್ಜೂರ ಮತ್ತೆ ಒಣ ಖರ್ಜೂರ. ಸೊ ಕಂಪೇರ್ ಮಾಡಿದ್ರೆ ಇದು ಖರ್ಜೂರದಲ್ಲಿ ಫೈಬರ್ ಜಾಸ್ತಿ ಇದೆ, ನಾರಿನಂಶ ಜಾಸ್ತಿ ಇದೆ, ಕಬ್ಬಿಣಾಂಶ ಜಾಸ್ತಿ ಇದೆ. ಸೊ ಮತ್ತೆ ಕ್ಯಾಲರೀಸ್ ಕೂಡ ಇದೆ. ಸೊ ಯೂಶುವಲಿ ನಾವು ಇದನ್ನ ಸಣ್ಣ ಮಕ್ಕಳಿಗೆ ಕೊಡ್ಬೋದು, ಸೊ ಸಿಹಿ ತಿಂಡಿ ಮಾಡ್ಕೊಂಡು. ಮತ್ತೆ ಪ್ರೆಗ್ನೆಂಟ್ ಇರೋರಿಗೆ, ಬಾಣಂತಿಯರಿಗೆಲ್ಲ ನಮ್ಗೆ ಆಗಲ್ವಾ? ನೀವು ಕೂಡ ತಿನ್ಬೋದು. ಕಬ್ಬಿಣಾಂಶ ಇರೋದ್ರಿಂದ ಎಲ್ಲರಿಗೂ ಒಳ್ಳೇದು. ಸೊ ಎಸ್ಪೆಷಲಿ ಆ ಕೆಟಗರಿಗೆ ನಾವು ಐರನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರೋ ಕಾರಣ ಅವರಿಗೆ ಕೊಡ್ಬೇಕು. ಓಕೆ ಓಕೆ, ಸೂಪರ್. ಅಂಡ್ ಈಗ ನಿಮಗೆ ಸ್ವೀಟ್ಸ್ ಇಷ್ಟನಾ ಹೇಗೆ? ಸ್ವೀಟ್ಸ್ ಜಾಸ್ತಿ ಇಷ್ಟ ಇಲ್ಲ, ಖಾರ ಐಟಮ್ಸ್ ಜಾಸ್ತಿ ಇಷ್ಟ. ಓಕೆ, ನೀವು ಹೇಳಿದಾಗೇ ನೀವು ಸಾಂಗ್ಸ್ ಅದು ಇದು ಅಂತ ಹೇಳಿದ್ರಿ, ಡ್ಯಾನ್ಸ್ ಮಾಡ್ತೀರಿ, ಸಾಂಗ್ಸ್ ಹೇಳ್ತೀರಾ ಅಂತ. ಬಟ್ ನನ್ನ ಪ್ರಕಾರ ಈಗ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ಸಾಂಗ್ ಹೇಳ್ಬೋದಾ? ಯಾವ ಸಾಂಗ್ ಹೇಳ್ತೀರಾ? ನಾನು ಭಕ್ತಿಗೀತೆ, ಅದಾದ್ಮೇಲೆ ಒಂದು ಫಿಲ್ಮ್ ಸಾಂಗ್ ನೋಡೋಣ. ಓಕೆ, ಸೊ ಒಂದು ಭಕ್ತಿಗೀತೆ. ಯಾವುದು ಭಕ್ತಿಗೀತೆ? ಕೃಷ್ಣಂದು. ಓಕೆ, ನಿಮಗೆ ದೇವರು ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಓಕೆ, ರೆಡಿ ಹಾಗಾದ್ರೆ ಅಲ್ವಾ? ಓಕೆ, ರೆಡಿ. ದಾರದಿ ಕಟ್ಟಿಲ್ಲ, ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ. ದಾರದಿ ಕಟ್ಟಿಲ್ಲ, ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ. ಪೂರಿ ಬಕುತಿ ಎಂಬ ಭಾರಿಯ ಬೆಲೆಗಿದ, ಭೂರಿ ಬಕುತಿ ಎಂಬ ಭಾರಿಯ ಬೆಲೆಗಿದ, ಮಾರೆಂದು ಬೇಳಿದ ಶೌರ್ಯ ಸೊಬಗಿನ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಪರಿಮಳದ ಪರಿಮಳದ. ಸೂಪರ್. ಓಕೆ, ಸೊ ನೀವು ಕ್ಲಾಸಿಗೆಲ್ಲ ಹೋಗ್ತೀರಾ ಅಂತ ಅಲ್ವಾ? ಈಗ ಸ್ಟಾಪ್ ಮಾಡಿದ್ದೀರಾ? ಅಂದ್ರೆ ಕಲ್ತಿದ್ದೀನಿ 1 ವರ್ಷ. ಓಕೆ, ಮತ್ತೆ ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಎಲ್ಲ ಸಿಂಗರ್ಸ್, ನನ್ನ ತಮ್ಮ ಕೂಡ ಹೇಳ್ತಾನೆ, ನಾನು ಕೂಡ ಹೇಳ್ತಾರೆ. ಓ ದೇವ. ಓಕೆ, ಹಾಗಾದ್ರೆ ಒಂದು ಆರ್ಕೆಸ್ಟ್ರಾ ಟೀಮ್ ಮಾಡಬಹುದಾ ಅಂತ? ಓಕೆ, ಸೂಪರ್. ಅಂದ್ರೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇದ್ರೆ ಏನಾದ್ರೂ ನಾವು ಕೂಡ ಕಲಿಬಹುದು ಅಲ್ವಾ? ತುಂಬಾ ಸಪೋರ್ಟಿವ್ ಇದ್ದಾರೆ. ಎಸ್ ಎಸ್ ಎಸ್. ಓಕೆ,
ಸೊ ಅದೇ ರೀತಿ ಸಪೋರ್ಟ್ ಇರಲಿ ಅಲ್ವಾ? ಓಕೆ ಗ್ರೇಟ್. ಡ್ಯಾನ್ಸ್ ಕೂಡ ಮಾಡ್ತಾರಾ? ಅವ್ರು ಡ್ಯಾನ್ಸ್ ಮಾಡಲ್ಲ, ಹಾಡ್ ಮಾತ್ರ. ಹಳೆ ಹಾಡೆಲ್ಲ ಹೇಳ್ತಾ ಇರ್ತಾರೆ ಮನೆಯಲ್ಲಿ. ಹಾಗೆ ನಮ್ಗೆ ಕೂಡ ಒಂದು ಕೇಳ್ತಾ ಕೇಳ್ತಾ ಕಲ್ತಿದ್ದು. ಓಕೆ. ನಿಮ್ಮ ತಮ್ಮನಿಗೆ ಏನು ಟ್ಯಾಲೆಂಟ್ ಇದೆ? ಅವನಿಗೆ ಅಂದ್ರೆ ಸಿಂಗಿಂಗ್, ಅವನು ಕೂಡ ಚೆನ್ನಾಗಿ ಹೇಳ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಹೌದಾ? ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಓಹ್ ಓಕೆ ಓಕೆ ಆಗಲಿ. ಸೊ ಗ್ರೇಟ್. ಒಂದು ಫಾರ್ ಎಕ್ಸಾಂಪಲ್ ಏನು ಅಂದರೆ ಅವರ ಟ್ಯಾಲೆಂಟ್ ಏನಿದೆ ಅಂತ ಕೆಲವೊಮ್ಮೆ ಗೊತ್ತಾಗಲ್ಲ, ಅಂತ ಟ್ಯಾಲೆಂಟಿಗೆ ನಾವು ಸಪೋರ್ಟ್ ಮಾಡಬೇಕು ಅಲ್ವಾ? ಓಕೆ ಗ್ರೇಟ್. ಸೊ ಈಗ ಫಸ್ಟಿಗೆ ಏನು ಮಾಡಬೇಕು ಮೇಡಮ್? ಫಸ್ಟಿಗೆ ಏನೆಲ್ಲ ಬೇಕು? ಇದಕ್ಕೆ ಒಣ ಖರ್ಜೂರ ತಗೊಂಡು, ಓಕೆ ಓಕೆ, ಮತ್ತೆ ಬೆಲ್ಲ, ಓಕೆ, ಮತ್ತೆ ಇದು ಕಾಯಿ ತುರಿ, ಒಣ ಕೊಬ್ಬರಿ, ಮತ್ತೆ ಗೋಡಂಬಿ ಮತ್ತೆ ಬಾದಾಮಿ. ಓಕೆ ಓಕೆ ಇಷ್ಟೇ ಅಲ್ವಾ? ಇದು ಒಣ ಖರ್ಜೂರ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ, ಬೀಜ ತೆಗಿಬೇಕಿದು, ತೆಗೆದು ಮತ್ತೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ನಾವು ಮಿಕ್ಸಿ. ಓಕೆ ಎಸ್ ಮೇಡಮ್. ಈಗ ಫಸ್ಟಿಗೆ ಏನು ಮಾಡಬೇಕು? ಸೊ ತುಪ್ಪ ಹಾಕಿ ಅದು ಗೋಡಂಬಿ ಮತ್ತೆ ಬಾದಾಮಿಯನ್ನು ಹುರ್ಕೊಳ್ಳೋಣ. ಓಕೆ. ಸೊ ಫಸ್ಟ್ ತುಪ್ಪ ಬೇಕಲ್ವಾ? ಎಸ್ ಹಾಕೋಣ ಫುಲ್ಲು? ಸ್ವಲ್ಪ ಹಾಕಿ ಸಾಕು ಸಾಕು. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಗೋಡಂಬಿ ಮತ್ತೆ ಬಾದಾಮಿ. ಓಕೆ, ಗೋಡಂಬಿ ಮತ್ತು ಬಾದಾಮ್ ಅದೆಷ್ಟು ಬೇಕಾಗ್ತದೆ? ಸ್ವಲ್ಪ ಸ್ವಲ್ಪ ಡಿಪೆಂಡ್ಸು ಅಲ್ವಾ? ಜಾಸ್ತಿ ಆದರೂ ಓಕೆನೆ, ನೋ ಪ್ರಾಬ್ಲಮ್ ಅಲ್ಲ? ತಗೊಳ್ಬೋದು. ಓಕೆ ಎಸ್. ಇದನ್ನು ಸ್ವಲ್ಪ ಕಲರ್ ಬರಬೇಕು ಅಲ್ವಾ? ಬ್ರೌನಿಶ್ ಬರಬೇಕು. ಓಕೆ. ಕಾಲೇಜ್ ಲೈಫ್ ಎಲ್ಲ ಹೇಗಾಯ್ತು ಮೇಡಮ್ ನಿಮ್ಮದು? ಚೆನ್ನಾಗಿತ್ತು. ಎಲ್ಲಿ ಕಾಲೇಜ್ ಮಾಡಿದ್ರಿ? ಎಲ್ಲಿ ಸ್ಕೂಲ್ ಫಸ್ಟ್ ಸ್ಕೂಲಿಂದ ಸ್ಟಾರ್ಟ್ ಮಾಡಿ? ಸ್ಕೂಲ್ ತುಂಬಾ ಇದೆ, ಹಾಗೆ ನಾನು ಹೇಳಿದಾಗೆ ತುಂಬಾ ಸ್ಕೂಲ್ಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತಲ್ಲ, ಸೊ ಹಾಗೆ ಬೇರೆ ಬೇರೆ ಸ್ಕೂಲಿಗೆಲ್ಲ ಹೋಗಿದ್ದೀವಿ. ಸೊ ಒಂದು ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ಅಂದ್ರೆ ಯಾಕೆ, ರೀಸನ್ ಯಾಕೆ ಮೇಡಮ್ ಅದು? ನಂದು ತಂದೆ ವೆಟರ್ನರಿ ಡಾಕ್ಟರ್, ಸೊ ಅವರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಊರಿಂದ ಊರಿನ ಕಡೆಗೆ. ಸೊ ಹಾಗೆ ಸ್ಕೂಲ್ ಕೂಡ ಚೇಂಜ್ ಆಗುತ್ತೆ. ಓಕೆ. ಇಷ್ಟು ವರ್ಷ ನಿಮಗೆ ಟೂರ್ ಇದ್ದಾಗೆ ಆಯ್ತು, ಟೂರ್ ಅಲ್ವಾ? ಪಿಕ್ನಿಕ್ ಹೋದಾಗೆ ಇದು ಆಗಿದೆ. ಓಕೆ, ಇದು ಆಲ್ರೆಡಿ ರೆಡಿ. ಓಕೆ. ಸೊ ಇದೀಗ ಏನು ಮಾಡಬೇಕು ನೆಕ್ಸ್ಟ್? ಇದು ಹೀಗೆ ಇರಲಿ. ಓಕೆ, ಹಾಗೆ ಇರಬೇಕು. ಇದನ್ನ ಮಿಕ್ಸಿ ಮಾಡ್ಕೊಳ್ಳಿ. ಓಕೆ. ಇದನ್ನ ಖಾಲಿ ಗ್ರೈಂಡ್ ಮಾಡಬೇಕಾ? ಗ್ರೈಂಡ್ ಮಾಡಲಿಕ್ಕೆ. ಓಕೆ. ಇದಕ್ಕೆ ಏನು ಹಾಕಬೇಕು? ಇದಕ್ಕೆ ಏನು ಇಲ್ಲ, ಖರ್ಜೂರ ನಾನು ಬೀಜ ಬಿಡಿಸ್ಕೊಂಡು ಇಟ್ಕೊಂಡು ಕಟ್ ಮಾಡಿದ್ದೀನಿ. ಓಕೆ. ಎಲ್ಲ ಹಾಕೋದು? ಓಕೆ. ಸೊ ಇದಕ್ಕೆ ಉಪ್ಪು ಖಾರ ಅದೆಲ್ಲ ಇಲ್ಲ? ಓಕೆ, ಸ್ವೀಟ್. ಓಕೆ. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು? ಕೊಬ್ಬರಿ ತುರಿ ಹಾಕೊಂಡು. ಓಕೆ. ಓಕೆ. ಸೊ ಇದು ಕ್ಯಾಲರೀಸ್ ಕೂಡ ಕೊಡುತ್ತೆ ನಿಮಗೆ. ಓಕೆ. ಇದೇನು? ಇದು ಬೆಲ್ಲ. 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 ಸೊ ಶುಗರ್ ಮತ್ತೆ ಬೆಲ್ಲಕ್ಕೆ ಕಂಪೇರ್ ಮಾಡಿದ್ರೆ ಬೆಲ್ಲ ಆಕ್ಚುಲಿ ಒಳ್ಳೇದು. ಇದು ಸ್ವಲ್ಪ ಯೂನಿಕ್ ಟೇಸ್ಟ್ ಕೊಡುತ್ತೆ, ಮತ್ತೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್, ಐರನ್ ಸ್ವಲ್ಪ ಇರುತ್ತೆ ಕಂಪೇರ್ ಮಾಡಿದ್ರೆ. ಸೊ ಶುಗರ್ ಅಲ್ಲಿ ನಿಮಗೆ ಎಂಟಿ ಕ್ಯಾಲರೀಸ್ ಮಾತ್ರ ಸಿಗೋದು, ಇದರಲ್ಲಿ ನಿಮಗೆ. ಓಕೆ ಓಕೆ, ಸೂಪರ್. ನನಗೆ ಇದು ಗ್ರೈಂಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು? ಅದೇ ಏನಿಲ್ಲ, ಯಾಕಂದ್ರೆ ಅದರಲ್ಲಿ ಫ್ಯಾಟ್ ಐಟಮ್ ಇರುತ್ತಲ್ಲ, ಸೊ ಅದು ಬೈಂಡ್ ಆಗುತ್ತೆ. ಓಕೆ. ಸೊ ಆಲ್ರೆಡಿ ರೆಡಿ ಆಗಿದೆ ಮೇಡಮ್, ಮಿಕ್ಸ್ ಆಗಿದೆ ಅಲ್ವಾ? ಓಕೆ. ಸೊ ಮೇ ಬಿ ಇದು ಫುಲ್ ಇಷ್ಟೇ, ಗ್ಯಾಪ್ ಕೊಟ್ಟು ಮಿಕ್ಸ್ ಮಾಡಬೇಕಲ್ವಾ? ಓಕೆ. ಸೊ ಇದನ್ನು ಮೇಡಮ್ ಈಗ ಇದು ಆಲ್ರೆಡಿ ಮಿಕ್ಸ್ ಆಗಿದೆ, ಈಗ ನೆಕ್ಸ್ಟ್ ಏನು? ಈಗ ನೆಕ್ಸ್ಟ್ ಇದನ್ನ ಉಂಡೆ ಕಟ್ಟಿದ್ರೆ ಆಯ್ತು. ಹಾಕ್ಬಿಟ್ಟು ಓಕೆ, ಅದನ್ನ ಮಿಕ್ಸ್ ಮಾಡಬೇಕಾ? ಇದರಲ್ಲಿ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ಮತ್ತೆ ಬಾದಾಮಿಯನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ. ಎಸ್. ಸ್ವಲ್ಪ ಕಲಿಸ್ಕೊಳ್ಳೋಣ. ಎಸ್. ಸ್ವಲ್ಪ ಮಿಕ್ಸ್ ಮಾಡಬೇಕಾಗ್ತದಲ್ವಾ? ಓಕೆ ಓಕೆ. ಇದು ಆಲ್ರೆಡಿ ಮಿಕ್ಸ್ ಆಗಿದೆ ಅಲ್ವಾ? ಈಗ ಏನು ಮಾಡಬೇಕು? ಉಂಡೆ ಮಾಡಬೇಕು. ಓಕೆ ಓಕೆ ಓಕೆ. ಎಸ್. ಇದು ಈ ಪೂಜೆಗೆ, ಫೆಸ್ಟಿವಲ್ಸಿಗೆ ಅಲ್ವಾ ಜಾಸ್ತಿ ಯೂಸ್ ಆಗುತ್ತೆ. ಮತ್ತೆ ಚಿಕ್ಕ ಮಕ್ಕಳಿಗೆ ಆರಾಮದಲ್ಲಿ ನೀವು ಕೊಡ್ಬೋದು. ಈ ಬೇಕರಿ ಐಟಮ್ಸ್ಗಳಿಂದ ಇದೆ ಯೂಸ್ ಆಗ್ತದೆ ಅಲ್ವಾ? ಮತ್ತೆ ಬೇಗ ಆಗುತ್ತೆ. ಓಕೆ, ಕರೆಕ್ಟ್ ಕರೆಕ್ಟ್. ಈ ಡಿಶ್ ಯಾರು ನಿಮ್ಗೆ ಕಲಿಸಿದ್ ಮೇಡಮ್? ನೀವೇ? ಇದು ನಮ್ದು ಅಮ್ಮ ಕಲಿಸಿದ್ದು. ಅವರೆಲ್ಲ ಮಾಡ್ತಾ ಇರ್ತಾರೆ ಯೂಶುವಲಿ. ಇದು ನಾನು ಹೇಳಿದಾಗೆ ಪ್ರೆಗ್ನೆಂಟ್ ಇರೋರಿಗೆ ಮತ್ತೆ ಬಾಣಂತಿಯವರಿಗೆಲ್ಲ ಇದು ಡೈಲಿ ಮಾಡಿರ್ತಾರೆ, ಮತ್ತೆ ಒಂದೊಂದು ದಿನ ಕೊಡ್ತಾರೆ. ಓಕೆ ಓಕೆ. ಹಾಗೆ ಸೊ ಸ್ವಲ್ಪ ನ್ಯೂಟ್ರಿಷಿಯಸ್, ಕ್ಯಾಲರಿ ಇದೆ ಇದರಲ್ಲಿ, ಮತ್ತೆ ಕಬ್ಬಿಣಾಂಶ, ಫೈಬರ್ ಇದೆ. ಸೊ ಆ ಏಜ್ ಗ್ರೂಪ್ನವರಿಗೆ ಅಂದ್ರೆ ಲ್ಯಾಕ್ಟೇಟಿಂಗ್ ಮದರ್ಸಿಗೆಲ್ಲ ತುಂಬಾ ಒಳ್ಳೇದು ಕಬ್ಬಿಣಾಂಶ ಎಲ್ಲ. ಹೌದು. ಅದೇ ಚಿಕ್ಕ ಮಕ್ಕಳಿಗೆ ಕೂಡ ಕೊಡ್ಬೋದು, ಎಲ್ಲರೂ ತಗೊಳ್ಬೋದು. ಅಂದ್ರೆ ಡಿಸೀಸ್ ಅಂದ್ರೆ ಡಯಾಬಿಟಿಸ್ ನಮ್ಮಂತ ಚಿಕ್ಕ ಮಕ್ಕಳೆಲ್ಲ ತಗೊಳ್ಬೋದು ಅಲ್ವಾ? ಓಕೆ. ಎಸ್ ಎಸ್.
ಎಸ್ ಮೇಡಮ್ ಆಲ್ರೆಡಿ ರೆಡಿ ರೆಡಿ ಆಗಿ ಅಲ್ವಾ? ಓಕೆ, ಈಗ ನಾನು ಟೇಸ್ಟ್ ಮಾಡಬೇಕಾ? ಟೇಸ್ಟ್ ಮಾಡಿ ಕೊಟ್ಟರೆ ನಾನು ಟೇಸ್ಟ್ ಮಾಡ್ತೇನೆ ಹಾಗೆ. ಓಕೆ, ಸೊ ಇದು ಮಕ್ಕಳಿಗಂತೂ ಸೂಪರ್ ಇಷ್ಟ ಆಗುತ್ತೆ ಅಲ್ವಾ? ಓಕೆ, ಮತ್ತೆ ನಾ ಹೇಳಿದಾಗೆ ಬಾಣಂತಿ ಅವರಿಗೆ ಕೂಡ ಒಳ್ಳೆ ನಮ್ಮಂಥ ಸಣ್ಣ ಮಕ್ಕಳಿಗೆಲ್ಲ ಅಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಓಕೆ, ಸೊ ಇದನ್ನು ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ, ರೆಡಿ. ಸೂಪರ್ ಮೇಡಮ್, ಭಾರಿ ಟೇಸ್ಟ್ ಇದೆ ಇದು. ಹೌದು, ಖರ್ಜೂರದ್ದು ಟೇಸ್ಟ್ ಬರುತ್ತೆ ಅಲ್ವಾ? ಜಾಸ್ತಿ ಇದೆ. ಓಕೆ, ಆ್ಯಂಡ್ ಮತ್ತು ಇದು ಕೊಬ್ಬರಿ ಅದು ಇದೆಲ್ಲ ಮಿಕ್ಸ್ ಆಗುವಾಗ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ. ನನ್ನ ಪ್ರಕಾರ ನೀವು ಹೇಳಿದಾಗನೇ ಈ ಸಕ್ಕರೆಗಿಂತ ಬೆಲ್ಲನೇ ಸ್ವಲ್ಪ ಟೇಸ್ಟ್ ಅಲ್ವಾ? ಜಾಸ್ತಿ ಕೊಡುತ್ತೆ. ಒಂಥರ ಯೂನಿಕ್ ಟೇಸ್ಟ್, ಮತ್ತೆ ಅದರಲ್ಲಿ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಅದಕ್ಕೆ ಅದನ್ನ ಪ್ರಿಫರ್ ಮಾಡಿದ್ರೆ ಒಳ್ಳೇದು. ನನ್ನ ಪ್ರಕಾರ ಒಂದು 8-9 ಅಟ್ ಎ ಟೈಮ್ ಹೋಗುತ್ತೆ ಅಲ್ವಾ? ಸೂಪರ್. ಆ್ಯಂಡ್ ವಿದಿನ್ 15 to 10 ಮಿನಿಟ್ಸಲ್ಲಿ ಆಗುವಂಥದ್ದು ಅಲ್ವಾ? ಏನು ಹೆಸರು ಇದಕ್ಕೆ? ಇದು ಒಣ ಖರ್ಜೂರದ ಲಡ್ಡು. ಒಣ ಖರ್ಜೂರದ ಲಡ್ಡು. ಓಕೆ, ವಿದಿನ್ 10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಮತ್ತೊಮ್ಮೆ ಹೇಳ್ಬೋದು ಏನೆಲ್ಲ ಹಾಕಿದ್ರಿ ಅಂತ? ಇದಕ್ಕೆ ನಾವು ಒಣ ಖರ್ಜೂರ ಬೀಜ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು, ಮತ್ತೆ ಕೊಬ್ಬರಿ ಮತ್ತೆ ಬೆಲ್ಲ. ಸೊ ಇದನ್ನ ಗ್ರೈಂಡ್ ಮಾಡ್ಕೊಂಡು ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ಮತ್ತೆ ಬಾದಾಮಿ ಮಿಕ್ಸ್ ಮಾಡಿ ಲಾಡು ಮಾಡಿದ್ರೆ ಆಯ್ತು, ರೆಡಿ ಅಲ್ವಾ? ಓಕೆ, ಆ್ಯಂಡ್ ಫೆಸ್ಟಿವಲ್ಸ್ ಆಗಲಿ ಮತ್ತು ಬೇರೆ ಏನಾದರೂ ಒಂದು ಮನೆಯಲ್ಲಿ ನೆಂಟರು ಬಂದರೆ ಬೇಕ್ರಿಗಿಂತ ಇದೇ ಸ್ವೀಟ್ಸ್ ಒಳ್ಳೆಯದು ಅಲ್ವಾ? ಓಕೆ, ಸೊ ಸೂಪರ್. ಆ್ಯಂಡ್ ಇವತ್ತು ನೀವು ಇಲ್ಲಿ ಬಂದು 2 ಡಿಶ್ ನಮಗೆ ನಮ್ಮ ವೀಕ್ಷಕರಿಗೆ ಕಲಿಸ್ಕೊಟ್ರಿ. ಆ್ಯಂಡ್ ಎರಡೂ ಕೂಡ ಡಯಟ್ ಫುಡ್ಡೇ ಅಲ್ವಾ? ಓಕೆ, ಆ್ಯಂಡ್ ನೀವು ಕಲ್ತಿರೋ ಕೋರ್ಸು ಕೂಡ ಇದಕ್ಕೆ ಒಳ್ಳೆ ಸೂಟ್ ಆಗುತ್ತೆ. ಓಕೆ, ಸೊ ಇದೇ ರೀತಿಯಾಗಿ ನೀವು ಮನೇಲಿ ಕೂಡ ಹೀಗೆ ಡಯಟ್ ಇದೇ ಇದು ಮಾಡ್ತೀರಾ ಹೇಗೆ? ಇಲ್ಲ, ಡಯಟ್ ಇದೆ ಯಾವಾಗಲೂ ಮಾಡಲ್ಲ, ಕೆಲವೊಂದ್ಸಲ ಮಾಡ್ತೀನಿ. ಓಕೆ, ಗ್ರೇಟ್ ಅಲ್ವಾ? ಎಸ್, ಥ್ಯಾಂಕ್ ಯು ಮೇಡಮ್, ನೀವು ಇಲ್ಲಿ ಬಂದದಕ್ಕೆ. ಆ್ಯಂಡ್ ನಿಮ್ಗೆ ಏನು ಫೀಲ್ ಆಯಿತು ಇಲ್ಲಿ? ನನಗೆ ಖುಷಿ ಆಯಿತು, ಎಕ್ಸೈಟೆಡ್ ಇತ್ತು. ಮತ್ತೆ ಇಲ್ಲಿ ಬಂದು ಇದೆಲ್ಲ ರೆಸಿಪಿ ಎಲ್ಲ ಮಾಡಿ ತುಂಬಾ ಖುಷಿ ಆಯಿತು ಅಲ್ವಾ? ಸೊ ನನಗೆ ಅವಕಾಶ ಮಾಡಿಕೊಟ್ಟಿರೋಂಥ ಸ್ಪಂದನ ಟೀಮಿಗೆ ತುಂಬಾ ಥ್ಯಾಂಕ್ಸ್. ಓಕೆ ಮೇಡಮ್, ಮತ್ತೆ ನಾನು ನಿಮ್ಮ ಎಪಿಸೋಡ್ಸ್ಗಳು ನಾನು ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಎಪಿಸೋಡ್ ನೋಡ್ತೀರಿ, ಯೂಟ್ಯೂಬ್ಗಿಂತ ನಮ್ಮ ಎಪಿಸೋಡ್ ನೋಡಿ ಮತ್ತೆ ಏನಾದರೂ ಮಾಡ್ಬೋದು ಅಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ ವೀಕ್ಷಕರೇ, ಪೂಜಾ ಮೇಡಮ್ ಅವರು 2 ಡಿಶನ್ನು ಕಲಿಸ್ಕೊಟ್ರು. ಆ್ಯಂಡ್ ಇದೇ ರೀತಿಯಾಗಿ ಭಾನುವಾರ 2 ಗಂಟೆಗೆ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ. ಆ್ಯಂಡ್ ಸ್ಪಂದನ ಟೀಲ್ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.